ಪದಪನ್ಲೆ. Yes, this is the grand finale stage of Kane Properties Namma super singer ಬಲೆ ಪದಪನ್ಲೆ. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಪ್ರಾರಂಭವಾದಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಅಂತ ನಾವು ಹೇಳ್ತಾನೆ ಇದ್ವಿ. ಅದು ಇನ್ನಷ್ಟು ದೊಡ್ಡದಾಗಿ ಬೆಳೀತಾನೆ ಇತ್ತು. ಯಾಕಂದ್ರೆ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಇಟ್ ವಾಸ್ ಲೈಕ್ ಟೂ ಮಚ್. ಕರಾವಳಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಆ್ಯಂಡ್ ಓವರ್ಸೀಸ್ ಸೂಪರ್ ಹಿಟ್ ಆಗಿರುವಂತಹ ಈ ಕಾರ್ಯಕ್ರಮ, ಈ ಶೋ ಹ್ಯಾಸ್ ಬೀನ್ ದ ಟಾಪ್ ವ್ಯೂವರ್ಶಿಪ್ ಆನ್ ಯೂಟ್ಯೂಬ್. ಎಲ್ಲ ಫ್ಯಾನ್ ಫಾಲೋವಿಂಗ್ ಜೊತೆ ನಮ್ಮ ಟಾಪ್ ಫೈನಲಿಸ್ಟ್, ತುಂಬ ಫ್ಯಾನ್ ಫಾಲೋವಿಂಗ್ ಜೊತೆಗೆ ನಮ್ಮ ಫೈನಲಿಸ್ಟ್ ತುಂಬ ಇಂಪಾರ್ಟೆನ್ಸನ್ನು ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಈಗ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ, ಎಷ್ಟೆಲ್ಲ ಫ್ಯಾನ್ ಫಾಲೋವಿಂಗ್ ಇದೆ, ಎಲ್ಲ ಒಂದು ಬದಿಗೆ ಒಂದು ಸೈಡ್ಗೆ ಹೋಗುತ್ತೆ. ಯಾಕಂದರೆ ದಿಸ್ ಈಸ್ ದ ಡಿಸಿಷನ್ ಟೈಮ್. ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ 2017 ಯಾರಾಗ್ತಾರೆ? ಯಾರು? ನಿಮಗೆ ಗೊತ್ತಿರ್ಬೋದು, ನಮಗೆ ಗೊತ್ತಿರ್ಬೋದು, ನಾವು ಅನ್ಸ್ಕೊಂಡವರು ಆಗದೇ ಇರ್ಬೋದು, ನಾವು ಅನ್ಸ್ಕೊಂಡವರು ಆಗಲೂ ಇರ್ಬೋದು. ಸೊ ಅದಕ್ಕೆ ಪ್ರಶ್ನೆಗೆ ಉತ್ತರ ಬೇಕು ಅಂತಾದರೆ ನಮ್ಮ ಜಡ್ಜಸ್ ಆ ಜಜ್ಮೆಂಟನ್ನು ನೀಡಬೇಕು. ಆ ಜಜ್ಮೆಂಟನ್ನು ಕೇಳೋ ಮೊದಲು ಮೇ ಐ ಹ್ಯಾವ್ ದ ಪ್ಲೆಷರ್ ಆ್ಯಂಡ್ ಪ್ರೈಡ್ ಆಫ್ ರಿಕ್ವೆಸ್ಟಿಂಗ್ ಆಲ್ ದ ಟಾಪ್ 11 ಫೈನಲಿಸ್ಟ್ ಆಫ್ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್, ಪ್ಲೀಸ್. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್, ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ವಿ. ಕರೆಕ್ಟ್ ಆದಂಥ ಒಂದು ಮಾತು. ಯಾಕಂದರೆ ಕರಾವಳಿ ಕರ್ನಾಟಕದಲ್ಲಿರುವಂತಹ ಟಾಪ್ ಸಿಂಗರ್ಸ್ ಈ ದಿನ ನಮ್ಮ ಜೊತೆ ಇದ್ದಾರೆ. ಟಾಪ್ ಫೈನಲಿಸ್ಟ್ 11 ಜನ. ಯಾರು ವಿನ್ ಆಗಲಿ, ಯಾರು ಸೋಲ್ಲಿ, ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಈ ವೇದಿಕೆಯನ್ನು ಹತ್ತಿದಂಥ ನೀವು 11 ಜನ ಕೂಡ ವಿನ್ನರ್ಸೇ. ನಿಮಗೋಸ್ಕರ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡ್ಕೊಂಡು ವಿ ಡಿಕ್ಲೇರ್ ಬೈ ಯೋರ್ ಸೆಲ್ಸ್ ಆಸ್ ವಿನ್ನರ್ಸ್. ಯಾರು ಬೇಕಾದರೂ ವಿನ್ ಆಗಬಹುದು. ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ಯಾರಿಗೂ ಹೋದರೂ ಪರವಾಗಿಲ್ಲ. ಇಲ್ಲಿ ತನಕ ಬಂದಂಥ ನಿಮ್ಮ ಜರ್ನಿ ಇಟ್ಸ್ ನಾಟ್ ಬೀನ್ ಅನ್ ಈಸಿ ಒನ್. ಇಷ್ಟು ಸಾವಿರಾರು ಜನಗಳನ್ನು ಹಿಂದೆ ಬಿಟ್ಟು ಟಾಪ್ 11 ಕಂಟೆಸ್ಟೆಂಟ್ಸ್ ಆಗಿ ಬಂದು ಈ ವೇದಿಕೆಯಲ್ಲಿ ನಿಂತಿದ್ರೆ ದಟ್ ಇಸ್ ಬಿಕಾಸ್ ಆಫ್ ಯೋರ್ ಕೆಪಬಿಲಿಟಿ, ದಟ್ ಇಸ್ ಬಿಕಾಸ್ ಆಫ್ ಯೋರ್ ಕೆಪಾಸಿಟಿ ಟು ಸಿಂಗ್ ವೆಲ್. ಸೊ ವೆಲ್ ಡನ್ ಗೈಸ್, ಆಲ್ ದ ವೆರಿ ಬೆಸ್ಟ್. ಯಾರು ವಿನ್ ಆದರೂ ಪರವಾಗಿಲ್ಲ, ಯಾರು ಸೋತ್ರು ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ವಿ ಆರ್ ಆಲ್ ವಿನ್ನರ್ಸ್. ಅಂದರೆ ಯು ಆರ್ ಆಲ್ ವಿನ್ನರ್ಸ್, ರೈಟ್? ಓಕೆ, ಆಲ್ ದ ವೆರಿ ಬೆಸ್ಟ್. ಕೀಪ್ ಯೋರ್ ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಜಸ್ಟ್ ವೇಟ್ ಫಾರ್ ದ ಜಡ್ಜ್ಮೆಂಟ್. ಫಸ್ಟ್ ಆಫ್ ಆಲ್ ಓಕೆ, ಒಂದು ನನಗೂ ಬೇಸರ ಆಗ್ತಾ ಇದೆ. ಲಾಸ್ಟ್ ರೌಂಡ್ ಇದು. ಸೊ ಮತ್ತೆ ನಾವು ಸಿಗ್ತೀವ ಅಲ್ಲ, ಹಿಂಗೆ ಕ್ಯಾಶುವಲ್ ಸಿಗ್ಬೋದು, ಬಟ್ ಇಂಥ ಕಾಂಪಿಟೇಷನ್ ಸಿಗ್ತೀವ ಎಲ್ಲ ಗೊತ್ತಿಲ್ಲ. ಸೊ ರಿಯಲಿ ಫೀಲಿಂಗ್ ಏನೋ ಕಾಡ್ತಾ ಇರುತ್ತೆ. ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ 11 ಬೀಯಿಂಗ್ ಇನ್ ದ ಫೈನಲ್. ದಿಸ್ ವಾಸ್ ನಾಟ್ ಪ್ಲ್ಯಾಂಡ್. ಪ್ರತಿ ಸಲ ಅವ್ರನ್ನ ಹೊರಡಾಕೋಣ, ಇದೆಲ್ಲ ಲಿಸ್ಟ್ ಇದೆ. ಬರುವಾಗ ನಮಗೆ ಅನ್ಸೋದು ಜಡ್ಜಸ್ಗೆ, ಬೇಡ ಇನ್ನೊಂದು ರೌಂಡ್ ಎಲ್ಲ ಮುಂದೆ ಹಾಕೋಣ, ನೆಕ್ಸ್ಟ್ ರೌಂಡ್ ನೋಡೋಣ, ಈ ಸಲ ಪಾಪ ಏನೋ ಹುಷಾರಿರಲಿಲ್ಲ ಅಂತೆ, ನೆಕ್ಸ್ಟ್ ರೌಂಡ್ ನೋಡೋಣ ಅಂತ. ಹಿಂಗೆ ಹೋಗಿ ಲಾಸ್ಟಿಗೆ ಆ್ಯಕ್ಚುಲಿ 6 ಜನ ಇರಬೇಕು ರೌಂಡಲ್ಲಿ, ಈಗ 11 ಜನ ಇದ್ದೀರಾ. ಬಟ್ ಆಲ್ 11 ಅಕಾರ್ಡಿಂಗ್ ಟು ಮೀ ಆರ್ ವಿನ್ನರ್ಸ್. ಈಗ ಸೋಲು ಗೆಲುವು ಅನ್ನೋದಿದೆ, ಇಟ್ ಹ್ಯಾಪನ್ಸ್ ಅಷ್ಟೇ. ಕೆಲವರು ಈ ರೌಂಡಲ್ಲಿ ಚೆನ್ನಾಗಿ ಆಡಿಲ್ಲ, ಪ್ರಿವಿಯಸ್ ರೌಂಡಲ್ಲಿ ಎಲ್ಲಿ ಚೆನ್ನಾಗಿ ಆಡಿರ್ತಾರೆ. ಕೆಲವರು ಪ್ರಿವಿಯಸ್ ರೌಂಡಲ್ಲಿ ಯಾವುದೂ ಚೆನ್ನಾಗಿ ಆಡಿರಲ್ಲ, ಈ ರೌಂಡಲ್ಲಿ ಚೆನ್ನಾಗಿ ಆಡ್ತಾರೆ. ಸೊ ಇದು ನಮ್ಮ ಟಿ ವಿ ನಮ್ಮ ಸೂಪರ್ ಸಿಂಗರಲ್ಲಿ ಇವನ್ ದಿಸ್ ಇಸ್ ಒನ್ ಮೋರ್ ರೌಂಡ್. ಫೈನಲ್ ಅಂತ ನಾವು ಅಳತೆ ಮಾಡಿ 6, 3 ಹಿಂಗೆ ಮಾಡಿದಲ್ಲ. ಇಟ್ಸ್ ಎ ಒನ್ ರೌಂಡ್. ಸೊ ದಿಸ್ ಕಾಂಟ್ ಬಿ ಕನ್ಸಿಡರ್ಡ್ ಆಸ್ ಸಂಬಡಿ ಈಸ್ ಗುಡ್, ಸಂಬಡಿ ಈಸ್ ಬ್ಯಾಡ್ ಅಂತ ಬರೋದಿಲ್ಲ. ಸೊ ಇದು ಲಾಸ್ಟ್ ರೌಂಡ್ ಇದು ವಿ ಗೇವ್ ಓಪನ್ ಚಾಯ್ಸ್, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಅಂತ. ದ ಫನಿ ಥಿಂಗ್ ಇಸ್ ಎವ್ರಿಬಡಿ ಸೆಲೆಕ್ಟೆಡ್ ಕ್ಲಾಸಿಕಲ್. ಸೊ ಐ ಥಿಂಕ್ ಕ್ಲಾಸಿಕಲ್ ಸ್ಟ್ರಾಂಗ್ ಬೇಸ್ ಇದ್ದವರು ಸ್ವಲ್ಪ ಮೇಲ್ಗೈ ತಗೊಂಡಿದ್ದಾರೆ. ಮಜಾ ಅಂದರೆ ಇವತ್ತು ಯಾರು ವೀಕ್ ಆಡಿಲ್ಲ, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಯಾರು ಇವರು ವೀಕು, ಇವರು ಈ ಸಲ ಚೆನ್ನಾಗಿ ಆಡಿಲ್ಲ ಅಂತ ಇಲ್ಲ. ಸೊ ಎವ್ರಿಬಡಿ ಆಫ್ ಜನರಲ್ ಒಂದು ಆರ್ಗನೈಸೇಷನ್ ಈಗ ನಮ್ಮ ಟಿ ವಿ ಅವ್ರಿಗಿರುತ್ತೆ, ವಿಜಯಣ್ಣರಿಗಿರುತ್ತೆ. ಓಕೆ, ಫೈನಲ್ ಎಡ್ಡೆ ಬರೋಡು ಮಾರ, ಎಡ್ಡೆಡ್ಡೆ ಸಿಂಗರ್ಸ್ ಸಿಂಗಿಂಗ್ ಬೋರ್ಡ್ ಒಂದು. ಐ ಥಿಂಕ್ ದೇ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದಟ್.
So congratulations again. Now Saujanya. ಇದು ಸೌಜನ್ಯ ದೇখ ಟೆನ್ಷನ್ ದೇಗ ಕೇಂದ್ರ ಬಲ್ಲಿ ಬಿಡ್ಸಿ ಬಿಡ್ಸ ಏರ್ದಿನ ಫೇವ್ರೇಟ್ ಸಿಂಗರ್ ನಟ ಇತ್ತಿನ ಇಟ್ಟು ಎಡ್ಡೆ ಸಿಂಗ್ ಮಲ್ದಿ ನಿರ್ಮಾಣ ಒಂಜಿ ರಡ್ಡೆ favorite singer can I really cannot answer because each one Yeah, I know. have a bonding. Today's But performance. in the performance. Yeah. Everybody was like, according to me, 97%. Yeah. But if you ask me to choose two, the two corners, Two Ira corners. and Vinush. Vinush, okay. Good. Round of applause. Two weakest. Today's competition. I said everybody else is 97%. Now how can I do the weakest? ಅಲ್ಲ 97 ಅಲ್ಲಿ 96.5 ಎಡ್ಡೆ ಹತ್ತು ನೆನಪಾನೋಲಿ ಮತ್ತೆ ಇತ್ತು ಮ್ಯೂಸಿಕ್ ಬಗ್ಗೆ ಗೊತ್ತುಂಟು ನಾಲೆಜ್ ನೆಕ್ಸ್ಟ್ ಟೈಮ್ ಇಡ ಬರ್ತದೆ No, that seat is just for her. ಏತ್ ಸೀಸನ್ ಬತ್ತನಲ್ಲ ಆರೆ ಕುಲ್ವೆ ರೈಕ್ ಪಂಡ ಸ್ಟೂಲ್ಗೆ ರಡ್ಡಿಂಚ್ ಜಾಸ್ತಿ ಮಲ್ಪಾದ ರಡ್ಡಿಂಚದು ಸಾರಿ ಸರ್ ರಡ್ ಫೀಟ್ ಲಕ್ಕದ ಅವು ಆರೆ ಕುಲ್ಲು ಬಟ್ ಆಲೆ ಬಂಡಿ No, I said the best two. she asked me the question ಒಂದಿನ ಪೋದು ಸೌಜನ್ಯ ಡಕೇನ್ಲಿ ಅದೇ ಕರೆಕ್ಟ್ ಗೊತ್ತುಂಡು ಏರ್ ವೀಕ್ ಬಂತೇರಂದು ಒಂಜಿ Okay. one name. Okay. Nihal asked me to repeat after him, so I was No, you are not never in the competition. You think you are in the competition. No, Salo, I was at sorry. the stage. I was at the stage. No, So whoever no. sang Don't bad on com- the stage, don't com- init the stage it. Don't compare yourself with them. No. Undir ಜಾಸ್ತಿ ಏನು ನಚ್ಚಿ ಅನ್ಕೊಳ್ವೆ. ಏರ್ ಒಂದು ರೆಡ್ ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ ಎಂಕ್ಲೆಗಳ ಬಂಗಾತ ಮಾರೈತಿ ಸೇಮ್ ಪ್ರಾಬ್ಲಮ್ ಇಂಕ್ಲೆಗಳ ಉಂಡು ಮಾತಾಡಲು ಎಡ್ಡೆ ಬಂತೇರು ಓಕೆ ವೀಕೆಸ್ಟ್ ಒನ್ ಪೂಜಿ ವಿಲ್ ಗೆಟ್ಸ್ ಇಸ್ ಗೋ ಆನ್ ರೋ ಲೈಕ್ ನೇಮ್ ಟೂ ಸಿಂಗರ್ಸ್ ಹೂಸ್ ದ ಬೆಸ್ಟ್ ಸ್ಟಾರ್ಟಿಂಗ್ ಫ್ರಮ್ ವಿನುಷ್ ಸರ್ ನನ್ನ ಪ್ರಕಾರ ಕೀರ್ತನ್ ಮತ್ತು ಐರಾನ್ ಓಕೆ ನೆಕ್ಸ್ಟ್ ಅಜತ್ ಸರ್ ಐರಾ ಮತ್ತು ವಿನುಷ್ ಭರದ್ವಾಜ್ ಓಕೆ ನೆಕ್ಸ್ಟ್ ಕೀರ್ತನ್ and Ira. ಕೀರ್ತನ್ ಅಂಡ್ ಐರಾ ಓಕೆ ನೆಕ್ಸ್ಟ್ Kirtan Ira. ನೆಕ್ಸ್ಟ್ ಕೀರ್ತನ್ ಐರಾನ್ ವಿನುಷ್ ಓಕೆ ನೆಕ್ಸ್ಟ್ ಐರನ್ ಓಕೆ ನೆಕ್ಸ್ಟ್ Ira and Vinush. ನೆಕ್ಸ್ಟ್ ಐರಾ ಆ್ಯಂಡ್ ಕೀರ್ತನ್ ಸರ್ ಓಕೆ ನೆಕ್ಸ್ಟ್ Ira and Kirtan. ನೆಕ್ಸ್ಟ್ ಐರಾ ಆ್ಯಂಡ್ ರಜತ್ ಮಯ್ಯ ನೆಕ್ಸ್ಟ್ Kirtan and Vinush. ಓಕೆ ಇದರಲ್ಲಿ ಒಂದು ಗೊತ್ತಾ Nobody took their names. nobody is confident of them winning ನನಗೆ ಅದೇ ಖುಷಿ ಆಗೋದು ಒನ್ಸ್ ಯು ಕಮ್ ಟು ದ ಕಾಂಪಿಟೇಷನ್ ಏನು ಸೋಲಕ್ಕೆ ಯಾರಾದ್ರು ಬರ್ತಾರ ಐ ಜಸ್ಟ್ ಆಸ್ಟ್ ಯು ನೇಮ್ ಟು ವಿನ್ನರ್ಸ್ ಅವ್ರ ಮೇಲೆ ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ ನಾವೇನು ಕೊಡೋದಪ್ಪ ಪ್ರೈಸು nobody is confident of themselves I told name two okay once you feel usually ಯಾರು ಬೆಸ್ಟ್ ಆಮೇಲೆ ನಾನೇ ಅಂತ ಇರುತ್ತೆ ಅಲ್ವಾ ಇಲ್ಲದ್ರೆ ನೆಕ್ಸ್ಟ್ ಬರುತ್ತೆ ಇಲ್ಲ ಜಡ್ಜ್ಮೆಂಟ್ ಸರಿ ಮಾಡಿಲ್ಲ ಆ್ಯಕ್ಚುಲಿ ನನಗೆ ಸಿಗಬೇಕಿತ್ತು ಆ್ಯಕ್ಚುಲಿ ಅವರು ಸ್ವಲ್ಪ ನೋಡಿದ್ರು ಎಲ್ಲ ಅದು ನೋಡಿದ್ರು ಇದು ನೋಡಿದ್ರು ಅಂತ ಬರುತ್ತೆ ನನ್ನ ಲೆಕ್ಕದಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಂಪಿಟೇಷನ್ಸ್ ಐ ಹ್ಯಾವ್ ಸೀನ್ ಇನ್ ಮ್ಯಾಂಗ್ಲೋ ಆ್ಯಂಡ್ ಬರುವಾಗ ನಾನು ನಿಜ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಸಿಂಗರ್ಸ್ ಇಲ್ಲಿ ಸಿಗ್ತಾರೆ ಅಂತ ಓಕೆ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕು ಅಂದ್ಕೊಂಡೆ ಬಟ್ ವಿ ರಿಯಲಿ ಹ್ಯಾಡ್ ವಂಡರ್ಫುಲ್ ಟ್ಯಾಲೆಂಟ್ಸ್ ಹಿಯರ್ Kane Properties, Namma Super Singer. The first place Super Singer title goes to Namma Super Singer. ಬಲೆ ಪದ ಪನ್ಲೆ nobody is confident on themselves. Okay, Ira
ಯಾರಿಗೂ ಜಾಸ್ತಿ ಓಟ್ ಯಾರಿಗೆ ಬಂದಿದ್ದು? ಐರನ್ ಕೀರ್ತನ್ ಅಲ್ಲ? ಐರನ್ ಕೀರ್ತನ್ ಬೋತ್ ಗೋ ಟು ಯುವರ್ ಎಕ್ಸ್ಟ್ರೀಮ್ ಲೆಫ್ಟ್ ಸೇಫ್ ಝೋನ್. ಅಲ್ಲಲ್ಲ, ನೀವು ಬೇಡ, ಉಳಿದವರು ಗೋ ನೆಕ್ಸ್ಟ್ ಟು ಸೌಜನ್ಯ ಕಮ್ ಆಫ್ಟರ್. ನೆಕ್ಸ್ಟ್ ಇಯರ್ ಇದು ವಿನುಷ್ ಗೋ ಟು ದ ಅದರ್ ಸೈಡ್. ಯು ಆರ್ ಆಲ್ ಇನ್ ದ ಸೇಫ್ ಝೋನ್. ಇವರಿಗೆ ಮೂರರಲ್ಲಿ ಯಾರಿಗೂ ಕೊಟ್ಟರು ಬೇಸರ ಇಲ್ಲಲ್ಲ? ಯಾರಿಗೂ ಬೇಸರ ಇಲ್ಲಲ್ಲ? ಯಾರಿಗದು ಅಬ್ಜೆಕ್ಷನ್ ಇದೆ? ಇವ್ರು ಮೂರಲ್ಲಿ ಯಾರಿಗೆ ಕೊಟ್ಟರು? ಇಲ್ಲ, ಫೈನಲ್ ವಿನ್ ಆದವರು ಅಮೌಂಟ್ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾರು ವಿನ್ ಆಗೋರು ಶೇರ್ ಮಾಡ್ತಾರೆ ಅಂತ ಹೇಳಿದವರು? ಎಲ್ಲ ಒಂದೇ ಫ್ಯಾಮಿಲಿ ಅಲ್ಲ? ಇಲ್ಲ, ಅದು ಬಂದ ನಂತರ ಚೇಂಜ್ ಆಗತ್ತೆ. ಯಾರು ಶೇರ್ ಮಾಡೋಕೆ ತಯಾರಿದ್ದಾರೆ? ಯಾರು ಹೇಳಿ? ಅವನೇ. ಅಷ್ಟು ಗ್ಯಾರಂಟಿ ಇದೆಯಾ ಬರಲ್ಲ ಅಂತ? ಈ ಶೇರ್ ಮಾಡೋರು ಯಾರು ಗೊತ್ತಾ? ಡೌಟ್ ಇರೋರು. ನನಗೆ ಹೆಂಗಲ್ಲ ಬತ್ತನತ್ತು ಕೈಜಿನ ನಾನು ಹೆಂಗ್ ದಿಕ್ಕಾಡೆ. ಯಾರು ಒಪ್ಪಿದ್ರು ಶೇರ್ ಮಾಡಕ್ಕೀಗ? ಎಲ್ರು ಯಾರು? ವಾಯ್ಸೇ ಬರ್ತಾ ಇಲ್ಲ ಎಲ್ರು ಅಂತ ಹೇಳೋದು. ವಿನ್ ಆದವ್ರು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ರಾತ್ರಿ ಪ್ರಾಕ್ಟೀಸ್ ಮಾಡಿ ವಿನ್ ಆಗೋದು. ಅವ್ರು ಏನಕ್ಕೆ ಶೇರ್ ಮಾಡ್ತಾರೆ? ಯಾರು ಶೇರ್ ಮಾಡೋರು ಯಾರು ಗೊತ್ತಿಲ್ಲ. ನೀವೆಲ್ಲ ಒಬ್ಬನೇ ಶೇರ್ ಮಾಡೋದು? ನೀವೆಲ್ಲ ಒಬ್ಬನೇನಾ? ನೀವೆಲ್ಲ ಒಬ್ಬನೇ ರೆಡಿ ಶೇರ್ ಮಾಡೋಕ್ಕೆ? ಅಷ್ಟು ಕಾನ್ಫಿಡೆನ್ಸ್ ಇದೆ? ಇಲ್ಲ ಸರ್, ನಾ ಹೇಳಿಲ್ಲ ಓಕೆ, ಇಲ್ಲ ಸರ್, ನಾನು ಹೇಳಿಲ್ಲ ಸರ್, ಅವ ಹೇಳಿದ್ದ ಸರ್. ಓಕೆ, ಗುಡ್. ಎನಿಯೋ ಕಾಂಪಿಟೇಷನ್ ಗೋಯಿಂಗ್ ಸ್ಟ್ರಾಂಗ್. ಓಕೆ, ನೆಕ್ಸ್ಟ್ ರೌಂಡ್ ಇಬ್ಬರು ವೀಕ್ ಅಂತ ಹೇಳಬೇಕು. ಯಾರು ವೀಕೆಸ್ಟ್ ಅಂತ? ಲೆಟ್ಸ್ ಗೋ ಫ್ರಮ್ ರಜತ್. ಅಲ್ಲ, ಇವತ್ತಿದ್ದು ಪರ್ಫಾರ್ಮೆನ್ಸ್. ಐ ಆಮ್ ನಾಟ್ ಟಾಕಿಂಗ್ ಸಿಂಗರ್ಸ್ ವೀಕ್ ಅಲ್ಲ. ಯಾರು ವೀಕ್ ಇದ್ರೆ ಇಲ್ಲಿವರೆಗೆ ಬರಲ್ಲ. ಇವತ್ತಿದ್ದು ಪರ್ಫಾರ್ಮೆನ್ಸ್ ಯಾರ್ದು ವೀಕ್ ಆಯಿತು ಅಂತ. ಈಗ ಒಂದು ಜಜ್ಮೆಂಟು, ಯಾಕಂದರೆ ಯಾರು ಒಬ್ಬರು ಮಾಡಿದ್ದು ಬಂದಿಲ್ಲ, ಇದೆಲ್ಲ ಟೋಟಲ್ ಆಗಿದೆ. ಸೊ ನಮ್ಗೆ ಗೊತ್ತಿಲ್ಲ, ನಾನು ಹಾಕಿದ್ದು ಯಾವುದೋ ಒಂದು ಬಂದಿರುತ್ತೆ, ಒಂದು ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ನಿಮ್ಮದು ಜಜ್ಮೆಂಟ್ ನೋಡೋಣ ಅಂತ ಎಷ್ಟಿರುತ್ತೆ. ಯಾಕಂದರೆ ಸಿಂಗಿಂಗಲ್ಲಿ ಇದ್ದೀರಾ, ದೇ ಫ್ರಮ್ ಲಾಂಗ್. ಆಮೇಲೆ ಎಲ್ಲ ಕ್ಯೂರಿಯಸ್ ಎಲ್ಲ ನೋಡ್ತೀವಿ, ಅವನು ಹಿಂಗೆ ಆಡಿದ್ದಾನೆ, ಇವನು ಹಿಂಗೆ ಆಡಿದ್ದಾನೆ ನೋಡಿರ್ತೀರ. ಸೊ ಯಾರು ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಯಾರು? ಅಲ್ಲ, ಎನಿ ಟು ವಾಟ್ ಯು ಫೀಲ್ ಇವತ್ತಿನ ಪರ್ಫಾರ್ಮೆನ್ಸ್. ಇಫ್ ದ ಸಿಂಗರ್ಸ್ ಆರ್ ವೀಕ್, ಡೆಫಿನೆಟ್ಲಿ ದೇ ವುಡಂಟ್ ಕಮ್ ಹಿಯರ್. ಇಲ್ಲಿವರೆಗೆ ಬಂದಿದ್ದಾರೆ ಅಂದರೆ ದೇ ಆರ್ ದ ಬೆಸ್ಟ್ ಔಟ್ ಆಫ್ ದ ಲಾಟ್. ವಿ ಸಿಲೆಕ್ಟೆಡ್, ನಮಗೂ ಗೊತ್ತಿದೆ ಯಾರು ವೀಕ್ ಅಂದರೆ. ಇವತ್ತಿನ ಪರ್ಫಾರ್ಮೆನ್ಸ್ ಕಂಪ್ಯಾರಿಟಿವ್ಲಿ ವೀಕ್ ಇದ್ದಾರೆ, ಹೌದಾ? ಆಲ್ ಕಾನ್ ಕಮ್ ಗೆಟ್ ಇನ್ ದ ಫಸ್ಟ್ ಪ್ಲೇಸ್. ಸೊ ವೀಕ್ ಇದ್ದಾರೆ. ಯಾರು ವೀಕ್ ಆಗಿರ್ತಾರೆ? ನಿಶಾನ್ ಸರ್, ಅವ್ನು ಸ್ವಲ್ಪ ವಾಯ್ಸ್ ಸರಿ ಇರಲಿಲ್ಲ, ಅಂದರೆ ಹುಷಾರಿರಲಿಲ್ಲ ಅಂತ. ಓಕೆ, ಅಂದರೆ ಅವ್ನ ಪ್ರೋಗ್ರಾಮಲ್ಲಿ ಅದೇ ಹಾಡನ್ನ ಹಾಡ್ತಿದ್ದ, ಆ ಟೈಪ್ ಬರಲಿಲ್ಲ ಅಂತ ಅನಿಸ್ತು ನನಗೆ ಅಷ್ಟೇ ಸರ್. ನಿಶಾನ್ ಅಂದ್ಕೊಳ್ಳಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಮೋರ್ ಇಂಟು ಸ್ಟಾರಿ ಇಮೇಜ್ ಅಂತ. ಖಂಡಿತ. ಓಕೆ, ಬೇರೆ ಯಾರ್ದು ವೀಕ್ ಆಯಿತು? ಓಕೆ, ನೆಕ್ಸ್ಟ್ ಯತ್ನ. ಎಷ್ಟು ಖುಷಿಯಾಗಿ ನಾನು ಗೆಲ್ತೀನಿ ಅಂತ ಹೇಳಲ್ಲ, ನಂದು ವೀಕ್ ಅಂತ. ಐ ಆಮ್ ಬೀಂಗ್ ವೆರಿ ಹಂಬಲ್, ವೀಕ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಬ್ರು. Might be Nihal sir, because Huh? we have seen his performances earlier, so ಓಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ I think ಓಕೆ, ಇಲ್ಲ ಎಕ್ಸ್ಪೆಕ್ಟೇಷನ್. ನಾನು ಎವ್ರಿ ಟೈಮ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್. ಒಂದು ರೌಂಡ್ ಆದ ತಕ್ಷಣ ನೆಕ್ಸ್ಟ್ ರೌಂಡಿಗೆ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಡೆಫಿನೆಟ್ಲಿ ಮೋರ್. ದಟ್ಸ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್. ಸರ್, ಎಲ್ಲರೂ ಹಾಡಿದ್ದು ಕೇಳಿಲ್ಲ, ಬಟ್ ಫಾರ್ ಹೌ ಮಚ್ ಐ ಹ್ಯಾವ್ ಲಿಸನ್ ಟು ದೇರ್ ಸಾಂಗ್ಸ್, ಐ ಥಿಂಕ್ ಇಟ್ಸ್ ನಿಶಾನ್ ಆ್ಯಂಡ್ ನಿಹಾಲ್. ಓಕೆ, ಆ್ಯಕ್ಚುಲಿ ಬೋತ್ ಸ್ಟಾರ್ಸ್ ಆಫ್ ಅವರ್ ಶೋ. ನಮ್ಮ ಸೂಪರ್ ಸಿಂಗರಲ್ಲಿ ದೀಸ್ ಟು ಆರ್ ದ ಸ್ಟಾರ್ಸ್ ಆಫ್ ದ ಶೋ. ಓಕೆ, ಫೈನಲ್ ಅಮ್ಮ ಇವತ್ತು. ಓಕೆ, ನೆಕ್ಸ್ಟ್ ನಿಶಾನ್. ರಿಪೀಟಿಂಗ್ ದಿಸ್ ಸೇಮ್. ನಾನು ಎಲ್ಲರೂ ಕೇಳಿಲ್ಲ, ಹೊರಗೆ ಓದ್ತಾ ಇದ್ದೆ. ನಂದ ಸಾಂಗ್ ಆದ ತಕ್ಷಣ ನಾನು ಹೋಗಿದ್ದೀನಿ. ಸೊ ನನ್ನ ಸಾಂಗ್ ಆಗೋವರೆಗೆ ರಜತ್ ಆಮೇಲೆ
ಐರಾ ಇಬ್ರು ಟಾಪ್ ಪರ್ಫಾರ್ಮೆನ್ಸು. ಇಬ್ಬರಲ್ಲಿ ಒಂದು ಹೆಸರು ಹೇಳಿ. ಐರಾ ಆ್ಯಂಡ್ ರಜತ್. ಯಾ, ಒಬ್ಬರು ಆಲ್ರೆಡಿ ಸೇಫ್ ಆಗಿದೆ. ಓಕೆ, ಇನ್ನೊಬ್ರು. ಓಕೆ ಓಕೆ, ನೆಕ್ಸ್ಟ್ ಪ್ರಜ್ಞಾ. ಪ್ರಜ್ಞಾ ಇಸ್ ಮ್ಯೂಸಿಕಲಿ ನಾಲೆಜಬಲ್. ಹಾಗೇನಿಲ್ಲ ಸರ್. ಮೈಸೂರು ಹಾಂ, ಮೈಸೂರು ಓಕೆ ಹಾಂ, ಓಕೆ ನೆಕ್ಸ್ಟ್. Sir, Nishan and Nihal for today. ಓಕೆ, So first of all myself. ಎಲ್ಲ 2 stars ಆಫ್ ದ ಶೋ ಯಾರು. ಆ್ಯಕ್ಚುಲಿ ನಮ್ಮ ಸೂಪರ್ ಸಿಂಗರ್ ಅಲ್ಲಿ ಯಾರು ಸ್ಟಾರ್ಸ್ ಅಂತ ಹೇಳಿದ್ದು ಯೂಟ್ಯೂಬ್. ಓಕೆ ನೆಕ್ಸ್ಟ್. So myself and Nihal. ಓಕೆ ನೆಕ್ಸ್ಟ್. ಸೌಜನ್ಯ ಅಲ್ಲ, ಸೌಜನ್ಯ. ಓಕೆ, ಯಾರು ಹೂಸ್ ದ ವೀಕೆಸ್ಟ್ ಟುಡೇ? ವಿನುಷ್. ಸರ್, ನನ್ನ ಪ್ರಕಾರ ನಿಶಾನ್ ಮತ್ತು ನಿಹಾಲ್ ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತು ಅವರ ಲೆವೆಲಿಗೆ. ಓಕೆ, Same sir, same. Nihal and Nishan. Right. Same sir. ವಾಟ್ಸ್ ದಿಸ್ ನಿಶಾನ್, ನಿಹಾಲ್? Finally, you're coming to the final and everybody feels that you have not done well today. Stars of the show, man. Faces of Namma super singer. What's wrong? ಏನಕ್ಕೆ? What happened, Nishan? ರಜತ್ ಥರ ಚಿಟ್ಟೆಲ್ಲ ತೊಗೊಂಡು ಹೋಗಲ್ಲ, ಸ್ವಲ್ಪ ಮುಂಚೆನೇ ಪ್ರಿಪೇರ್ ಆಗಿ ಹೋಗ್ಬೇಕಿತ್ತು. ಸೊ ಸ್ವಲ್ಪ ಓದೋದೆಲ್ಲ ಬೆಳಿಗ್ಗೆ ಬೇಗ ಎದ್ದು ಓದಿ ಸ್ವಲ್ಪ ಕೋಲ್ಡ್ ಆಗಿತ್ತು. ಸೊ ಓದಿದ್ರೆ ಕೋಲ್ಡ್ ಆಗುತ್ತೆ. ನನಗೆ ಫಸ್ಟ್ ಟೈಮ್ ಯಾರು ಹೇಳಿದ್ದು ಓದಿದ್ರೆ ಕೋಲ್ಡ್ ಆಗುತ್ತಾ? ಅಲ್ಲ, ಬೆಳಿಗ್ಗೆ ಇದು ಅಂದರೆ ವೆದರ್ ಎಲ್ಲ ಚೇಂಜ್ ಆಯಿತು, ಬೇರೆಯಿಂದ ಬಂದು ಮತ್ತೆ. ಸೊ ವಾಯ್ಸ್ ವಾಸ್ ನಾಟ್ ದಟ್ ಕಂಫರ್ಟೇಬಲ್. ನಿಹಾಲ್. Dedication ಕಮ್ಮಿ ಆಯಿತು ಸರ್. ಓಕೆ, ಆ್ಯಕ್ಚುಲಿ ಇದು ಹಾಂ Dedication ಕಮ್ಮಿ ಆಯಿತು, ಬಟ್ ನಾಟ್ ಬಿಕಾಸ್ ಆಫ್ ಸ್ಟಡೀಸ್. ಹಾಂ, okay, no, good. Actually, it's self-analyzing. You know, everybody, when we do mistakes, So you should adana ಏನು ಅಂತ ತಿಳ್ಕೊಂಡು we have to correct every time. That's how we promote. Okay, now we'll just going for the judges' comments. I think Chetna, Rajat, Nishan, Lahari, Vaishnavi Kini and Prajna, your final list alli baralla. So it doesn't mean okay. It's today's competition. No hard feelings though. Then you are not in the final race. So anyhow, congratulations for being up to here. Ishtorage up to the last day you sense adidira. So a big huge round of applause to all the guys there. So ಇವರು ಬಿಟ್ಟು ಉಳಿದವರು ಸ್ಟೇಜಲ್ಲಿ ಇದ್ಬಿಡಿ. Kane Properties, Namma Super Singer. The first place Super Singer title goes to Namma Super Singer. ಬಲೆ ಪದಪನ್ಲೆ. ಫೈನಲ್ ಜಡ್ಜ್ಮೆಂಟ್ ಹೇಳೋ ಮೊದಲು ವಿ ಹ್ಯಾವ್ ದಿ ಜಡ್ಜಸ್ ಆನ್ ದ ಸ್ಟೇಜ್. ಕಿಟ್ಟು ಸರ್, ರಾಜ್ ಸರ್, ಅಲಕ ಮೇಡಮ್, ಅದರ ಜೊತೆಗೆ ಮಹಾಗುರುಗಳಾದ ಗುರುವಣ್ಣ ಇದ್ದಾರೆ, ವಿ ಮನೋಹರ್ ಸರ್ ಇದ್ದಾರೆ, ವಿಜಯನಾಥ್ ವಿಠಲ್ ಶೆಟ್ರ್ ಇದ್ದಾರೆ, ಹಾಗೂ ನಮ್ಮ ಟಿವಿಯ ಗುರುಕಾರರಾದಂಥ ಡಾಕ್ಟರ್ ಶಿವಶರಣ್ ಶೆಟ್ರ್ ಇದ್ದಾರೆ. ಎಲ್ಲರೂ ವೇದಿಕೆಗೆ ಬಂದಾದ ನಂತರ ಟಾಪ್ 5 ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಇದರಲ್ಲಿ ಟಾಪ್ 3 ಯಾರಾಗ್ತಾರೆ ಅಂತ ಗೊತ್ತಿಲ್ಲ, ಆದರೆ ಫೈನಲಿಸ್ಟ್ ಆದಂತಹ ಉಳಿದ 6 ಜನ ಕಂಟೆಸ್ಟೆಂಟ್ಸ್ ಬಂದು ನಮ್ಮ ಜಡ್ಜಸ್ನ ಕೈಯಿಂದ, ನಮ್ಮ ಗಣ್ಯರ ಕೈಯಿಂದ ನೆನಪಿನ ಕಾಣಿಕೆಯನ್ನು, ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೆ. ಮೊದಲಾಗಿ ಪ್ರಜ್ನಾ ಅಡಿಗ, ಉಡುಪಿ.
ಜೋರಾದ ಚಪ್ಪಾಳೆ. ಎಸ್, ದಟ್ ಇಸ್ ಪ್ರಜ್ನಾ ಅಡಿಗ, ಉಡುಪಿ. A lovely memento, a trophy to remember, a certificate, bunch of flowers and dirty detergent powder. Yes. Nishan Rai. Nishan Rai. Namma super singer. It's a great achievement being on the fine list. Vaishnavi Kini, Mangaluru. Singer. Namma super singer. Chetana, Mangaluru. Namma super singer. Namma super singer. Rajat Maya, Ujire. Namma super singer. Lahari Kotian, Puttur. Namma super singer. Namma super singer. Two little dolls exchanging gifts. Namma super singer. ನನ್ನ ಬಲಬದಿಯಲ್ಲಿ 5 ಜನ ರಿಸಲ್ಟ್ಗೆ ಕಾಯೋರಿದ್ದಾರೆ, ನನ್ನ ಎಡಬದಿಯಲ್ಲಿ ರಿಸಲ್ಟ್ ಅನ್ನ ಕೊಟ್ಟೋರಿದ್ದಾರೆ. ಸೊ ಯೋರ್ 5 people's fate of today's winning glory depends on the 5 people on my left. So over to Guru Anna for the final decisions. ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಂಪಿಟೇಷನ್ಸ್ ಐ ಹ್ಯಾವ್ ಸೀನ್ ಇನ್ ಮ್ಯಾಂಗ್ಳೂರ್. ಆ್ಯಂಡ್ ಬರುವಾಗ ನಾನು ನಿಜ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಸಿಂಗರ್ಸ್ ಇಲ್ಲಿ ಸಿಗ್ತಾರೆ ಅಂತ. ಓಕೆ, ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ವಿ ರಿಯಲಿ ಹ್ಯಾಡ್ ವಂಡರ್ಫುಲ್ ಟ್ಯಾಲೆಂಟ್ಸ್ ಇಯರ್. ಈಗ ಇಲ್ಲಿಂದ ಕೆಳಗೆ ಹೋಗಿರ್ಬೋದು, ಅದರಲ್ಲಿ ನನ್ನ ಲೆಕ್ಕದಲ್ಲಿ ಇಬ್ಬರು ಪ್ರಜ್ಞಾ ಆ್ಯಂಡ್ ವೈಷ್ಣವಿ ವೇರ್ ಕೆಲವು ಜಡ್ಜಸ್ ಲಿಸ್ಟಲ್ಲಿ ದೇವರ್ ಇನ್ ದ ಫಸ್ಟ್ 3. ಸೊ ಆನ್ ದಿ ಹೋಲ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ, ಯಾಕೆಂದರೆ ಜಡ್ಜಸ್ ವೇರ್ ಕನ್ಫ್ಯೂಸ್ಡ್ ವಿತ್ ಲಾಟ್ ಆಫ್ ಟೋಟಲ್ ಬರುವಾಗ ಬೇರೆ ಬರುತ್ತೆ ಒಬ್ಬೊಬ್ಬರದು. ಸೊ ಜಡ್ಜಸ್ಸು ಅಷ್ಟು ಕನ್ಫ್ಯೂಷನ್ ಇತ್ತು, ಯಾಕೆಂದರೆ ಎಲ್ಲರೂ ಚೆನ್ನಾಗಿ ಮಾಡಿದರು ಅಂತ. ಯಾರ ಜಡ್ಜಿದ್ದು 1 to 3 ಯಾರ್ದು ಸೂಟೇ ಆಗಿಲ್ಲ, ಒಬ್ಬೊಬ್ಬರು ಒಂದೊಂದು ಚೇಂಜ್ ಇತ್ತು. ಸೊ ಇಟ್ಸ್ ಆ್ಯಕ್ಚುಲಿ ಗುಡ್ ಇನ್ ಎ ಕಾಂಪಿಟೇಷನ್, ಬಿಕಾಸ್ ಒಂದೊಂದು ಸ್ಟೈಲ್, ಈಚ್ ಒನ್ ಇಸ್ ಅ ಸ್ಪೆಷಲಿಸ್ಟ್ ಇನ್ ಒನ್ ಸ್ಟೈಲ್ ಆಫ್ ಮ್ಯೂಸಿಕ್. ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ, ಬಿಲೀವ್ ಇಟ್ ಆರ್ ನಾಟ್, ನಂಬರ್ 1, 2 ಎಲ್ಲರದ್ದು ಮ್ಯಾಚ್ ಆಗಿಲ್ಲ. ಎಲ್ಲರದ್ದು ಆಲ್ 5 ಜನ ಜಡ್ಜದು ನಂಬರ್ 1 ಅಂತ ಯಾರೂ ಬಂದಿಲ್ಲ. ಸೊ ಈ 5 ಜನರದ್ದು ನೀವು ನಂಬ್ತೀರ, ಮಾರ್ಕ್ಸ್ ಡಿಫ್ರೆನ್ಸಸ್ 1/2 to 1 mark ಡಿಫ್ರೆನ್ಸಲ್ಲಿ ಮಾತ್ರ ಎಲ್ಲ ಮಿಸ್ ಆಗಿರೋದು. ಸೊ ಎವ್ರಿಬಡಿ ಈಸ್ ಆಲ್ಮೋಸ್ಟ್ ಈಕ್ವಲ್. ಆ್ಯಂಡ್ ಅಫ್ಕೋರ್ಸ್ ಅಕಾರ್ಡಿಂಗ್ ಟು ದಿಸ್ ಸೀಸನ್, ದೀಸ್ ಆರ್ ಸಪೋಸ್ ಟು ಬಿ, ಇವತ್ತಿನ ರೌಂಡಲ್ಲಿ ದೀಸ್ ಆರ್ ಸಪೋಸ್ ಟು ಬಿ ದ ಬೆಸ್ಟ್. ಆ್ಯಂಡ್ ಡಿಫ್ರೆನ್ಸ್ ನೋಡಿ, ಮಜಾ ನೋಡಿ. ವಿ ಗಾಟ್ ಐರಾ ಫಸ್ಟ್ ರೌಂಡಲ್ಲಿ ಓಕೆ, ಲಾಸ್ಟ್ 2-3 ರೌಂಡ್ಸಲ್ಲಿ ಒಂದು 6 ಹೊಡಿತಾ ಬಂದು. ಕೀರ್ತನ್ ಹಿ ವಾಸ್ ಸ್ಟಡಿ ರೌಂಡಲ್ಲಿ ಹೋಗ್ತು. ವಿನುಷ್ ಸ್ಟಾರ್ಟಿಂಗ್ ಬರುವಾಗಲೇ ಫುಲ್ಲು ಹಿಂಗೆ ಕೈಯೆಲ್ಲ ಒಂಥರ ಆಗ್ತಾಯಿತ್ತು. ಈಗ ಬಂದರೆ ಎಂಟ್ರಿ ಒಂಥರ
ಜೋಶಲ್ಲಿರುತ್ತೆ, ಬಂದಾಗಲೇ ಆ ಕಾನ್ಫಿಡೆನ್ಸ್, ಓಕೆ ಹೊಡಿತೀನಿ ಅಂತಲೇ ಬರ್ತಾ ಇರ್ತಾನೆ. ನಿಹಾಲ್ ಫಸ್ಟ್ ಎಪಿಸೋಡಿಂದ ಇಸ್ ಅ ಸ್ಟಾರ್ ಆಫ್ ದ ಶೋ. ಸೊ ಏನು ಹಾಡಿದ್ರು ಸೂಪರ್ ಹಿಟ್ ಅದು. ಸೊ ಯಾವ ಪ್ಯಾಟರ್ನ್ ಹಾಡಿದ್ರು ಸೂಪರ್ ಹಿಟ್ಟು. ಲಾಸ್ಟ್ ಇವತ್ತು ಸ್ವಲ್ಪ ಹಂಚಿಂಚಿ ಕಂಜಿ ಮಾಡಿ. ವೈಷ್ಣವಿ ಓಕೆ, ಈವನ್ ಶಿ ವಾಸ್ ಐ ಥಿಂಕ್ ಫ್ರಮ್ ದ ಬಿಗಿನಿಂಗ್ ಆ ಸ್ಟಡಿ ಮೇಂಟೈನ್ ಮಾಡಿದ್ದಾಳೆ. ಸೊ ಆಲ್ ದೆ ಲಾಟ್ ಆಫ್ ಇಂಪ್ರೂವೈಸೇಷನ್. ಬಟ್ ಇವತ್ತಿದ್ದು ರಿಸಲ್ಟ್ ಎಲ್ಲ ಆಲ್ ದ ಜಡ್ಜಸ್ ಡಿಸೈಡ್ ಮಾಡಿದಂದರೆ 1 2 3 ವಿನ್ನರ್ ಅಂತ ಹೋದರೆ ಥರ್ಡ್ ಯಾರಿಗಿರ್ಬೋದು? ಥರ್ಡ್ ಯಾರಿಗಿರ್ಬೋದು? ಥರ್ಡ್ ಕೀರ್ತನ್. ಆಯ್ತು, ನೆಕ್ಸ್ಟ್ ಒಂದು 3 ಹೆಸರು ಹೇಳಿ. 5 ಜನ ಇದ್ದಾರಪ್ಪ. ನಿಹಾಲ್, ನಾನೆಂತ ಮಾಡಿದ್ದೀನಿ? ತಪ್ಪು ಮಾಡದವ್ರು ಯಾರವ್ರೇ. ಸೊ ಥರ್ಡ್ ಯಾರು? ನಿಹಾಲ್, ಕೀರ್ತನ್, ಇನ್ನು 3 ಜನ ಇದ್ದಾರೆ. 3 ಫಸ್ಟ್ ಆಗಿದ್ರೆ okay, let me open it. The third place goes to Nihal Tauro. Whoa! Congratulations! Nihal Tauro has been the third place winner of Kane Properties. Namma, super singer, please. Can we have a big round of applause, please? Congratulations! ಸುಂದರವಾದಂತ ಒಂದು ಟ್ರೋಫಿ ಸಿಗ್ತಾ ಇದೆ. ವಿಘ್ನ ವಿನಾಶಕನಾದಂತ ಗಣೇಶ, ನಿಮ್ಮ ಜೀವನದಲ್ಲೂ ಕೂಡ ಯಾವುದೇ ವಿಘ್ನ ಬಾರದೆ ಯಶಸ್ಸಿನ ಹಾದಿ ನಿಮ್ಮನ್ನು ಇನ್ನಷ್ಟು ಎತ್ತರದ ಮಟ್ಟ ಕರ್ಕೊಂಡು ಹೋಗ್ಲಿ. ಕಂಗ್ರಾಚುಲೇಷನ್ಸ್. The third place winner of Kane Properties and Namma super singer Nihal Tauro from Moodbidri. Congratulations. ಯಾವ್ದು ಅನೌನ್ಸ್ ಮಾಡೋಣ? ಆಫ್ಟರ್ 3 ಸೆಕೆಂಡ್ ಮಾಮೂಲಿ ಆಗುತ್ತೆ. ವಿಲ್ ಗೋ ಇನ್ ಫಾರ್ ದ ಫಸ್ಟ್ ಒನ್. ಓಕೆ, ಗೆಸಸ್. ಓನ್ಲಿ ಒನ್ ನೇಮ್. ಓನ್ಲಿ ಒನ್ ನೇಮ್. ಓಕೆ, the first place, Kane Properties, Namma Super Singer. The first place Super Singer title goes to Aira Acharya. Wow! Namma Super Singer. Namma Super Singer. Presents Namma Super Singer 2017 Aira Acharya. Woo! Namma Super Singer. The second place goes to Kirtan. A big round of applause to all the five here. Congratulations! Second prize winner of Kane Properties Namma Super Singer 2017 goes to Kirtan Holla. Namma Pokri Purani.
Namma super singer. Namma super singer. ಎಸ್ ವಿ ಹ್ಯಾವ್ ದ 3 ವಿನ್ನರ್ಸ್. ಅದರ ಜೊತೆಗೆ ಟಾಪ್ 5 ಅಲ್ಲಿ ಸೆಲೆಕ್ಟ್ ಆದಂತ ವಿ ಹ್ಯಾವ್ ವಿನುಷ್ ಭರದ್ವಾಜ್ ಅಂಡ್ ಸ್ಮೈಲ್ ವೈಷ್ಣವಿ ಮಣಿಪಾಲ್. ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಆಕ್ಸೆಪ್ಟ್ ಯುವರ್ ಫೈನಲಿಸ್ಟ್ ಟ್ರೋಫೀಸ್. ಇಟ್ ಇಸ್ ವಿನುಷ್ ಭರದ್ವಾಜ್. ಜೋರಾದ ಚಪ್ಪಾಳೆ. Namma super singer. 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 Namma ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ಸ್ಪೆಷಲ್ ಥ್ಯಾಂಕ್ಸ್ ಟು ದ ಕ್ರೂ ಹೂ ಹಸ್ ವರ್ಕ್ಡ್ ಬಿಹೈಂಡ್ ದ ಕ್ಯಾಮ್ರಾ. ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಯಾರೆಲ್ಲ ಕೆಲಸ ಮಾಡಿದಾರ ನಾವು ಎಲ್ಲರೂ ನೋಡಿದ್ದೇವೆ, ವೇದಿಕೆ ಮೇಲೆ ಬಂದಿದ್ದಾರೆ. ಆದರೆ ಕ್ಯಾಮ್ರಾದ ಹಿಂದ್ಗಡೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್, ವಾಟ್ ಎಲ್ಸ್, ಟ್ರಾನ್ಸ್, ಕ್ಯಾಮ್ರಾ ಹಾಗೂ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಎಲ್ಲ ಮೆಂಬರ್ಸಿಗೂ ಸ್ಪೆಷಲ್ ಆದಂಥ ಥ್ಯಾಂಕ್ಸ್. ನೀವೇ ಅಲ್ಲೇ ನಿಂತ್ಕೊಂಡು ನೀವು ಅವರಿಗೆ ಅವ್ರು ಇವರಿಗೆ ಅಂತ ಚಪ್ಪಾಳೆಯನ್ನ ಕೊಟ್ರೆ ಎಸ್ ಅದು ಪ್ರಶಂಸೆ ಬೇಕಾಗುತ್ತೆ. ಜೋರಾದ ಚಪ್ಪಾಳೆ. ಬಿಕಾಸ್ ದ ಕ್ರೂ, ದ ಲೈಟಿಂಗ್ ಇರಲಿ, ಸೌಂಡ್ಸ್ ಇರಲಿ, ಪ್ಲಾಟ್ಫಾರ್ಮ್ ಹಾಕೋರು, ಪ್ರೊಡಕ್ಷನ್, ಕ್ಯಾಮರಾ, ಟೆಕ್ನಿಕಲ್, ಅಲ್ಲಿ ವಿಸಿಲ್ ಹೊಡೆಯೋರು ನೀವು ಕೂಡ. ದಿಸ್ ಹಸ್ ಬೀನ್ ಅ ರಿಯಲ್ ಗುಡ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಇಂದಿಗೆ ನಮ್ಮ ಈ ಕೇನ್ ಪ್ರಾಪರ್ಟೀಸ್, ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮ ಮುಗೀತಾ ಇದೆ. ಈ ಸೀಸನ್ ಮುಗೀತಾ ಇದೆ. ನೆಕ್ಸ್ಟ್ ಸೀಸನ್ ರೆಡಿ ಆಗ್ಬೇಕು ಅಂತಿದ್ರೆ get ready fast because next season ಬೇಗ ಬರ್ತಾ ಇದೆ. But for now it is time to rejoice, it's time to enjoy, and pictures with the winners. Can we have the pictures with the winners? Thank you so much ವೀಕ್ಷಕರೇ. ಮತ್ತೆ ನಿಮ್ಮ ಭೇಟಿ ಐ ಥಿಂಕ್ ನೆಕ್ಸ್ಟ್ ಸೀಸನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯಲ್ಲಿ ಮೂಡಿ ಬಂದಂತಹ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮ ಮುಗಿತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ರಾಕಿಂಗ್. Namma super singer. ಬಲೆ ಪದ ಪನ್ಲೆ